ಜೀವನದಲ್ಲಿ ನೊಂದ ಜೀವಿಯ ಹೃದಯದಲ್ಲಿ ಉಂಟಾಗುವ ಶೋಕಗಾನ ಎಲ್ಲಿಯವರೆಗೆ? ದೇವರ ಆಶ್ರಯ ಪಡೆಯುವವರೆಗೆ, ಕತ್ತಲೆಯಿಂದ ಬೆಳಕಿನ ಕಡೆ ಸಾಗುವವರೆಗೆ. ನೊಂದ ಜೀವಿಗೆ ಯೇಸುವಿನ ಕೃಪೆ ದೊರೆತಾಗ ಅದೇ ಶೋಕಗಾನ ಹರ್ಷಗಾನವಾಗಬಲ್ಲದು. ನನ್ನ ಹೃದಯ ಯಾರಿಗೂ ಬೇಡ, ನನ್ನ ವೇದನೆ ಯಾರಿಗೂ ಬೇಡ. ಏಕಾಂಗಿ ನನ್ನ ಬದುಕು, ಬಾಳೆ ಅರ್ಥ ಶೂನ್ಯ. ಯಾರಿಗೂ ನಾನು ಬೇಡ, ನನ್ನ ಹೃದಯ ಯಾರಿಗೂ ಬೇಡ, ನನ್ನ ವೇದನೆ ಯಾರಿಗೂ ಬೇಡ. ಏಕಾಂಗಿ ನನ್ನ ಬದುಕು, ಬಾಳೆ ಅರ್ಥ ಶೂನ್ಯ. ಯಾರಿಗೂ ನಾನು ಬೇಡ. ನನ್ನ ರಕ್ಷೆಗಾಗಿ ಜೀವ ಕೊಟ್ಟ ದೇವನ, ನನ್ನ ರಕ್ಷೆಗಾಗಿ ಜೀವ ಕೊಟ್ಟ ದೇವನ. ಶಿಲುಬೆ ಮೇಲೆ ಕಂಡೆ ನನ್ನ ಪ್ರಾಣ ಮಿತ್ರನ. ಶಿಲುಬೆ ಮೇಲೆ ಕಂಡೆ ನನ್ನ ಪ್ರಾಣ ಮಿತ್ರನ, ಪ್ರಾಣ ಮಿತ್ರನ. ನನ್ನ ಹೃದಯ ಯೇಸುವಿಗೆ ಬೇಕು, ನನ್ನ ವೇದನೆ ಯೇಸುವಿಗೆ ಬೇಕು. ಏಕಾಂಗಿ ಬದುಕಲ್ಲಿ ಯೇಸುವೆ ಜೊತೆಗೆ ಎಂದು, ಬಾಳೆ ಹರ್ಷದೊನಲು. ನನ್ನ ಹೃದಯ ಯೇಸುವಿಗೆ ಬೇಕು, ನನ್ನ ವೇದನೆ ಯೇಸುವಿಗೆ ಬೇಕು.